ಮೂರು ಲೋಕದ ಗಂಡ ನನ್ನ ಭಾವ ಕರೆದಿ ನೀನು ಬರ್ಲೇ ಇಲ್ಲ. ಪಾರ್ಥ, ನಿನ್ನ ಮಾತು ವ್ಯರ್ಥವಾಯ್ತು. ಬಿಡೋಣ, ಇನ್ನಿದ್ದಾರೆ ನಕುಲ ಸಾಧು. ನಕುಲ, ನೀನೊಮ್ಮೆ ಕರೆದು ಬಿಡೋಣ. ನಿನ್ನಲ್ಲಿ ಹೋರಾಟಕ್ಕೆ ಆಗುದಿಲ್ಲ ಅಂತ ನನಗೆ ಬೇಡ. ಸಹದೇವ, ನೀನು ಒಮ್ಮೆ ಕರೆದು ಸಹದೇವ, ನೀನು ಇನ್ನು ಚಿಕ್ಕವನೇ. ಚಿಕ್ಕವನು ಅಂತ ಅವನಿಗೆ ತಾತ್ಸಾರವೇ ಏನು ಬರಲೇ ಇಲ್ಲ. ಒಮ್ಮೆ ನಾನು ಕರೆದಿಸಿದವ ಮೆಣಸು ತಿನ್ನುವವನಿಗೆ ಗೆಣಸು ಕೊಟ್ರೆ ಆದಿಲ್ಲ. ನನ್ನಿಂದಲೂ ಆಗಲಿಲ್ಲ. ಬಾಬಾ, ಈ ಆನೆಗೆ ಉಂಟವ, ಆನೆಗೆ ಅಂಕುಶವೇ ಪ್ರಧಾನ ಅಂತ. ಹಾಗಾದ್ರೆ ಅಂಕುಶ ಪ್ರಾಣವನ್ನು ಅದು ಇದ್ರೆ ನೀನು ನಿನ್ನ ಬಿರು ನುಡಿಗಳನ್ನು ಆಡಿ ಅವ ಮೇಲೆ ಬರುವಂತೆ ನೀನು ಮಾಡ್ಬೇಕು. ಬಹುರೋಷ ವಿರೇಕ ನುಡಿದನು ಭಗವಾನ್
ಸಂದರ್ಭದಲ್ಲಿ ಕೈ ತಪ್ಪಿ ಓಡಿ ಹೋದೆಯ ಪ್ರಾಣಿಯಾಗಿ ಜಲಚರಂತೆ ನೀರನಾಡಕ್ಕೆ ಕುಳಿತುಕೊಂಡಿರಿ. ಚಕ್ಷು ವಂಶದಲ್ಲಿ ಹುಟ್ಟಿದಂತ ನಿನಗೆ ಸ್ವಲ್ಪಾದರೂ ಮಾನ ಮರ್ಯಾದೆ ಉಂಟ ನಿನಗೆ? ಹೌದೇನೋ? ತುಂಬಿದಂತ ಸಭೆಯಲ್ಲಿ ಎಲ್ಲರನ್ನು ಜೂಜಾಟವನ್ನು ಆಡಿ ನಮ್ಮನ್ನು ಕಾಡಿಗೆ ಅಂಟಿಸಿಕೊಳ್ಳುವ ಇವತ್ತೊಮ್ಮೆ ಆಡಬೇಕು. ನೀನು ಅಷ್ಟು ಮಾತ್ರವಲ್ಲ, ನಿನ್ನ ಮಳದಿಗೆ ಏನಂತ ಭಾಷೆ ಇದರಿಂದ ಮಾಡಿದವರನ್ನು ಬೇರೆ ಹಿಂಸಾತ್ಮಕವಾದ ಮಾತನಾಡಿದಿರ ಆಯುಧ ಹತ್ತದಾಗಿ ಬಂದಿದ್ದೇನೆ. ಏ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಐವರು ಆಯುಧ ಹಸ್ತರಾಗಿ ಪಾಂಡವರು ನಾವು 5 ಮಂದಿ ಇದ್ದೇವೆ. ನೀನು ಒಬ್ಬನಿರುವುದು ಸೇರಿ ನಿನ್ನನ್ನು ಯುದ್ಧದಲ್ಲಿ ಗೆಲ್ಲಬಹುದು. ಹೌದು, ನಾವು 5 ಸೇರಿ ಕನಸಿನಲ್ಲಿ ಎಂತದ್ದು ಮೆಲ್ಲುವುದಿಲ್ಲ. ಅದು ಆದ ಗೆದ್ದರೂ ಕೂಡ
ಧರ್ಮ ಅಂತ ಆಗ್ಲಿಕ್ಕಿಲ್ಲ, ರಾಜನೀತಿಯಿಂದ ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ಒಂದು ಉಪಾಯ ಹೇಳ್ತೇನೆ. ಈ 5ರಲ್ಲಿ ನಿನಗೆ ಬೇಕಾದವರನ್ನು ಒಬ್ಬರನ್ನು ನೀನು ಆರಿಸು. ಅವರನ್ನು ಗೆದ್ದೆ ಅಂತ ಹೇಳಿ ಆದ್ರೆ ರಾಜ ನಿನ್ನದು, ನಾವು ನಿನ್ನ ಸೇವೆ. ನಾನಿದ್ದೇನೆ ಧರ್ಮರಾಯ. ನೀನು ಧರ್ಮಕ್ಕೆ ರಾಯ, ಧರ್ಮ ಅಂತ ಹೇಳುವವ. 5ರಲ್ಲಿ ಒಬ್ಬನೇ ಯುದ್ಧ ಮಾಡುವುದು ಬೇಡ, ಅದು ಅಧರ್ಮ ಯುದ್ಧ ಆಗುತ್ತದೆ. ಹಾಗಾಗಿ ಯಾರನ್ನಾದ್ರೂ ಒಬ್ಬರನ್ನು ಆರಿಸಿದ್ರೆ ಅವರನ್ನು ನಾನು ಗೆದ್ದರೆ ಹಸ್ತಿನಾವತಿಯ ಪೀಠ ನನಗೆ ಅಂತ ಹೇಳು. ಧರ್ಮರಾಯನಾಗಿ ನೀನು ಹೇಳು, ಆಯ್ಕೆ ನನಗೆ ಬಿಟ್ಟದ್ದು ಇರ್ಲಿ. ಈಗ ನಾನು ಉಳಿದ 4ರನ್ನು ಬಿಟ್ಟು ಧರ್ಮರಾಯನಾದ ನಿನ್ನನ್ನೇ ನಾನು ಯುದ್ಧಕ್ಕೆ ಕರೆದರೆ ನಾನು ಯುದ್ಧ ಮಾಡುತ್ತೇನೆ. ಯಾರು ನಾನು ಯಾರು ಹಸ್ತಿನಾವತಿಯ ಅನಭಿಷಿಕ್ತ ದೊರೆಯಾದ ಕೌರವನಲ್ಲಿ ಯುದ್ಧ ಮಾಡುವುದಕ್ಕೆ ಧರ್ಮರಾಯ. ನಿನ್ನಯ ಬಲುಹೇನ, ನಿನ್ನ ಬಲುಮೆಯಲ್ಲಿ ಅಂತ ನಮಗೆ ಗೊತ್ತು. ನೀನು ಆದೀತು ಯಾವುದಕ್ಕೆ? ನಿನ್ನ ಹಾಗೆ ಕೆಲವರೆಲ್ಲ ಪಗಡೆ ಹುಚ್ಚರಿದ್ದಾರೆ. ಒಂದು 4 ಮಂದಿಯನ್ನು ಕರೆಯುವುದು, ಹೀಗೆ ಕೂತ್ಕೊಳಿಸುವುದು, ಪಗಡಕಾಯಿಯನ್ನು ತೆಗೆಯುವುದು. ಪಗಡಕಾಯಿ ಆಟ ಆಡುವುದಕ್ಕೆ, ಜೂಜಾಡುವುದಕ್ಕೆ ನೀನು ಆದೀತು. ಇನ್ನೊಂದು ನಿನಗೆ ಒಪ್ಪುವ ಕೆಲಸ ಉಂಟು. ಎಲ್ಲಿಯಾದ್ರೂ ಧಾರ್ಮಿಕ ಉಪನ್ಯಾಸ ಇದ್ರೆ ಯಾರು ಜನ ಅಂತ ಕೇಳಿದ್ರೆ ಧರ್ಮರಾಯ. ನಿನ್ನಷ್ಟು ಒಳ್ಳೆ ಉಪನ್ಯಾಸ ಕೊಡುವ ಉಪನ್ಯಾಸಕರೇ ಇಲ್ಲ. ಹಾಗಾಗಿ ನಿನ್ನಯ ಬಲು ಏನು, ಹಾಗಂತ ನಿನ್ನ ಬಲುಮೆಯಲ್ಲಿ ತಾಸಾರ ಮಾತಾಡ್ತೇನೆ ಅಂತ ಭಾವಿಸಬೇಡ. ಶಲ್ಯನನ್ನು ನೀನು ಕೊಂದಾಗಲೇ ನಿನ್ನಲ್ಲಿಯೂ ಶಕ್ತಿ ಉಂಟು ಅಂತ ನಮಗೆ ಗೊತ್ತಾಗಿದೆ. ಆದರೆ ಕೌರವ ಗದಾಯುದ್ಧ ನಿಪುಣನಾದಂತಹ ನನ್ನಲ್ಲಿ ಹೋರಾಟ ಮಾಡುವುದಕ್ಕೆ ನೀನಲ್ಲ ಆಗ್ಲಿಕ್ಕೆ ಮಾಡ್ತಾ ಇದ್ದಾನಲ್ಲ. ಇನ್ಯಾರು? ನಾನಿದ್ದೇನೆ, 3 ಲೋಕದ ಗಂಡ. ಸ್ವಲ್ಪ ಮುಂದೆ ಬಾ. ಅರ್ಜುನ 3 ಲೋಕದ ಗಂಡ. ಹೌದು. ಅರಿತಿ ಮಿರ ಮಾರ್ತಾಂಡ, ಊರಿನ
ಮಧ್ಯಾಹ್ನ ಊಟ ಮಾಡೋದಿದ್ರೆ ಆದೀತ. ಹೌದಾ? ನೀನು ಊಟ ಮಾಡ್ಲಿಕ್ಕೆ ಹುಟ್ಟಿದ ಮಗಳೇ. ಊಟ ಮಾಡಿದ್ರೆ ಇಷ್ಟು ಎತ್ತರ ಬೆಳೀತೀನಿ. ನನ್ನಲ್ಲಿ ಶಕ್ತಿ ಉಂಟು, ಎತ್ತರಿಂದ ಮಕ್ಕಳಿಗೆ ಗೊತ್ತಾಗಿದೆ. ಏನು ಸ್ವರ್ಗಲೋಕಕ್ಕೆ ಹೋದವ ನಿನ್ನ ಪಾಪವೋ ಊರ್ವಶ್ಯ ಶಾಪವೋ ನಪುಂಸನಾಗಿ ಕಾಲ ಕಳೆದವ. ನಾಟ್ಯಾಭ್ಯಾಸ ಮಾಡುತ್ತಾ ಇದ್ದೀಯಂತ ನೀನು. ಹೌದು. ಈಗೀಗ ಕೆಲವರು ನಾಟ್ಯಾಭ್ಯಾಸ ಮಾಡುವವರ ಗುರುಗಳ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಯಾಕೆ? ಅವರದ್ದೇ ಸರಿ ಇರುವುದಿಲ್ಲ, ಮತ್ತೆ ಅವರು ಕಲಿಸಿದ ಶಿಷ್ಯರೇ ಉದ್ದಾರಾಗಲಿಕ್ಕೆ. ಅಂತೂ ವಿರಾಟ ನಗರಿಯಲ್ಲಿ ಬೃಹನ್ಮಳೆಯಾಗಿ ಕಾಲವನ್ನು ಕಳೆದವ ನಿಜ. ಗದಾಯುಧ ನಿಪುಣನಾದ ಭೀಮನಲ್ಲಿ ನೀನಲ್ಲ. ನೀನು ಎಷ್ಟಿದ್ರು ನನ್ನ ಮುಂದೆ ಸಣ್ಣವ. ನನ್ನೊಟ್ಟಿಗೆ ಆಗ್ಲಿಕ್ಕಿಲ್ವ ನಿನಗೆ? ಆಗ್ಲಿಕ್ಕಿಲ್ಲ, ನಿನಗೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದು. ಓ, ನಾನಿದ್ದೇನೆ. ಇವರಿಗೆ ಅಭ್ಯಾಸ ಇಲ್ಲ. ದ್ರೌಪದಿಗೆ ಎಷ್ಟು ಮಂದಿ ಗಂಡಂದಿರುತ್ತ ಯಾರಾದರೂ ಕೇಳಿದ್ರೆ ಲೆಕ್ಕ ಪಟ್ಟಿಗೆ 5 ಮಂದಿಗಳು. ದ್ರೌಪದಿ ಶೃಂಗಾರ ಭರಿತನಾಗಿ ಮುಂದೆ ಬರುವಾಗ ಈ ನಕುಲ ಸಹದೇವರು ಇಬ್ಬರು ಅವಳ ಮುಂದೆ ಹೋಗುದು. ನಾನದಿಲ್ಲ, ಈಗ ಅಗತ್ಯವಿಲ್ಲ. ಅದನ್ನ ಹೇಳುವುದು ಅಂತ. 5 ಮಂದಿಗಳು ದ್ರೌಪದಿಯನ್ನು ಒಂದು ವರ್ಷ ಅನುಭವಿಸುವುದು ಅಲ್ವಾ? ನಿಮ್ಮಲ್ಲಿ ನಕುಲ ಯಾರು? ಈಗ ನಿನಗೆ ದ್ರೌಪದಿ ಹೆಂಡತಿಯಾಗುವಾಗ ಅವಳು ನಿನಗೇನಾಗ್ತಾಳೆ? ಅತ್ತಿಗೆ. ಅಥವಾ ದ್ರೌಪದಿ ಇವಳಿಗೆ ಹೆಂಡತಿ ಆಗುವಾಗ ನಿನಗೇನಾಗ್ತಾಳೆ? ತಮ್ಮನ ಹೆಂಡತಿನ ಅತ್ತಿಗೆಯ ಸಂಬಂಧವೇ ಗೊತ್ತಿಲ್ಲ, ಸಂಬಂಧದ ಅರ್ಥವೇ ಗೊತ್ತಿಲ್ಲದವರು ದ್ರೌಪದಿಗೆ 5 ಮಂದಿ ಗಂಡಂದಿರು. ನೀವು ಇನ್ನು ಸಾಯುವಲ್ಲಿವರೆಗೂ ಇವರು ಚಿನ್ನರು. ಪಾಂಡವರಲ್ಲಿ ನಕುಲ ಸಹದೇವರು ಚಿನ್ನರು. ಅವರು ಸಾಯುವಲ್ಲಿಯವರೆಗೆ ಹೀಗೆ ಚಿನ್ನರಾದಂತಹ ನಿಮ್ಮಲ್ಲಿ ಗದಾಯುಧ ನಿಪುಣರಾದಂತಹ ಈ ಕೌರವ ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ. ಹಿಂದೋಗಿ. ಹಾಗಂತ ನಿಮ್ಮಲ್ಲಿ ಯಾರೂ ಇಲ್ಲ ಅಂತ ಭಾವಿಸಬೇಡಿ. ಒಬ್ಬರಿದ್ದಾರೆ, ನನ್ನ ಹಳೇ ಪರಿಚಿತರು. ಹೌದಪ್ಪ, ನಮಗೂ ಅವರಿಗೂ ಬಹಳ ಸಂಬಂಧ. ನಮ್ಮಿಬ್ಬರ ಹೆಸರು ಹೇಳಿ ಅನ್ನ ಬೇಯುವುದಕ್ಕಿಟ್ಟರೆ ಅನ್ನ ಬೇಯುವುದಕ್ಕೆ ಕೇಳುವುದಿಲ್ಲ. ಅಲ್ಲಿಯೇ ದ್ವೇಷ. ಹಾಗಾಗಿ ಕೌರವರ ಜನ್ಮ ಶತ್ರು ಯಾರು ಅಂತ ಕೇಳಿದ್ರೆ ಓ ಅವರೇ, ನಾನೇ ಭೀಮ. ಇವನನ್ನು ನನ್ನಡೆಗೆ ಬಿಡು.
ಹೇಳಿದ್ದಾನೆ. ನೆನಪಿರಬಹುದು ಪ್ರಸಂಗ, ದ್ರೌಪದಿ ವಸ್ತ್ರಾಪಹಾರ. ಆ ಸಮಯದಲ್ಲಿ ಒಂದು ಭಾಷೆ ಹಾಕಿದ್ದಾನೆ. ಹೇಗೆ ಎನ್ನನು ಗಾಸಿಪೆ ಎನ್ನುತ್ತೀವನು. ಈಗ ಒಂದು ವೇಳೆ ನಾನು ಅವರಿಗೆ ಯುದ್ಧ ಮಾಡುವುದಕ್ಕೆ ಅವಕಾಶ ಕೊಡದೆ ಹೋದರೆ, ಗೌರವ ಅವಕಾಶ ಕೊಡದೆ ನನ್ನ ಭಾಷೆ ಬಗ್ಗೆ ಆಯಿತು. ಹಾಗಾಗಬಾರ್ದಲ್ಲ. ನಾವು ಅವಕಾಶ ಕೊಡುವುದು ಉಪಯೋಗಿಸುವುದು ಅವರಿಗೆ ಬಿಟ್ಟ ವಿಷಯ. ಹಾಗಾಗಿ ಆವತ್ತು ಹೇಳಿದಂತಹ ಪಂಥಾಹ್ವಾನವು ಅಥವಾ ಬಿರುನುಡಿಯೋ ಭಾಷೆಯೋ ಸಲ್ಲಿಸುವುದಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಈ ಭೀಮನನ್ನು ನನ್ನ ಎದುರಿಗೆ ಆದಿತ್ತು ನೋಡೋಣ. ಮೈಯಲ್ಲಿ ಒಂದು ಸಮಜಲ ಹರಿತಾ ಇರುವಂತಹ ಗಡಗೌರವಾದಂತಹ ಸಂಗ್ರಾಮ. ಅವನ ಮುಖದಲ್ಲಿ ಒಂದು ಹನಿಯಾದ್ರೂ ಬೆವರುಂಟಾ? ಅವ ದುಡಿಯದೆ ಹೆಸರು ಮಾಡಿ. ಅಲ್ಲ, ನಿನಗೆ ಈಗ ಸಿಟ್ಟು ಯಾಕೆ ಅಂತ ಬೇಕಲ್ಲ? ಯುದ್ಧ ಆಗುವಂತಹ ಹೊತ್ತಿನಲ್ಲಿ ನಾವು ಎಷ್ಟು ಮಂದಿ ಇದ್ದೇವೆ ನೀವು ತೀರ್ಥಯಾತ್ರೆಗೆ ಹೋಗುವಾಗ? ಮತ್ತೆ 100 ಮಂದಿಗಳು. ಈಗ 99 ಹಾಗಿದ್ರೆ ನನ್ನ 99 ಮಂದಿ ಸಾಯುವಾಗ ಪಂಚಪಾಂಡವರಲ್ಲಿ ಒಬ್ಬನಿಗಾದ್ರೂ ಸಾಯಬಹುದಿತ್ತಲ್ಲ. ಅಲ್ಲ, ಇವರು 5 ಮಂದಿ ಇದ್ದಾರೆ. 5 ಮಂದಿ ಇದ್ದಾರೆ. ಹಾಗಲ್ಲ, ಇನ್ನು ಹಾಗಾಗುವ ಕೇಳಿ ಅವರು ಉಳಿದದ್ದು ಹೇಗೆ? ಅಧರ್ಮ ಯುದ್ಧ ಮಾಡಿ ಇಷ್ಟರವರೆಗೆ ಅಧರ್ಮ ಯುದ್ಧವೇ ಆದದ್ದು. ಅಧರ್ಮವ? ಹೌದು, ಪಾಂಡವರು ಮಾಡಿದ ಅಧರ್ಮ. ಕುರುಕ್ಷೇತ್ರದಲ್ಲಿ ಧರ್ಮ ಯುದ್ಧವೇ ನಡೆಯುತ್ತದೆ ಹೊರತು ಅಧರ್ಮ ಯುದ್ಧ ನಡೀತದ? ನಮ್ಮ ತಮ್ಮಂದು ಸಾಯುವುದಕ್ಕೆ ಕಾರಣ ಏನು ಕೇಳಿ. ಓ ಹಾಗೆಯಾ? ಏನು ಕಾರಣ? ಇವರು ಒಬ್ಬ ಉಳಿದ, ಇವರು 5 ಮಂದಿ ಇದ್ದಾರೆ. ಇಲ್ಲಿ ಅಧರ್ಮ ನಡೀತು ಅಂತ ನಿನ್ನ ಭಾವನೆ ಅಲ್ವಾ? ಹಾಗಲ್ಲ, ಮತ್ತೆ? ಅಧರ್ಮ ಅಲ್ಲ, ಇವ ಮಾಡಿದ ಪಾಪದ ಕರ್ಮ ಇದೆ. ನಿಮ್ಮ ಶಿಷ್ಯ ನಾನು ಪಾಪ ಮಾಡ್ಲಿಕ್ಕುಂಟ? ಇಲ್ಲ. ಎಂತದ್ದು ಕೇಳಿ. ಎಂತದ್ದು? ಯಾವುದು ಪಾಪ? ಯಾವುದು? ಅವ ಎಷ್ಟು ಅನ್ಯಾಯ ಮಾಡಿದ. ಯಾವುದು? 1 2 3 ಎಷ್ಟೋ ಉಂಟು. ಬಾಯಲ್ಲಿ ಹೇಳಿದ್ರೆ ಆಗುವುದಿಲ್ಲ. ಹೇಳಿ. ಅದಕ್ಕೆ ಆಧಾರ ಕೊಡಬೇಕು. ಆಧಾರ ಕೊಡ್ಬೇಕಾ? ಹಾಗಾದ್ರೆ ಲೆಕ್ಕ ಮಾಡುವುದಕ್ಕೆ ಜನ ಬೇಕಲ್ಲ? ನೀನಿರುವಾಗ ಲೆಕ್ಕಕ್ಕೆ ಬೇರೆ ಯಾರು? ನಗುವಿನಲ್ಲಿ ಇವನನ್ನು ಒಂದು ಹೆಜ್ಜೆಗೂ ನಂಬುವುದು. ಅಲ್ಲ, ನೀವು ಲೆಕ್ಕ ಮಾಡಿ, ನಾನು ಹೇಳ್ತೇನೆ. ಮೊದಲಾಗಿ ಚಿಕ್ಕದಿರುವಾಗ ಅರಗಿನ ಆಲಯವನ್ನು ಕಟ್ಟಿಸಿದ, ಅದಕ್ಕೆ ಬೆಂಕಿ ಕೊಟ್ಟ, ಅದು ಒಂದು ತಪ್ಪು. ಎಂತ ತಪ್ಪು? ಗುರುಗಳೇ, ಅರಗಿನ ಅರಮನೆಗೆ ಬೆಂಕಿ ಕೊಟ್ಟದ್ದು ನಾನು ಹೌದು. ಅದರ ಒಳಗಿದ್ದದ್ದು ಯಾರು? ಪಾಂಡವರು.
ಬೆಂಕಿ ಕೊಡುವಾಗ ಅವರ ಒಳಗಿದ್ದವರು ಸಾಯ್ಬೇಕಲ್ಲ. ಅದಕ್ಕೆ ಯಾಕೆ ಸಾಯಿಲ್ಲ? ಯಾಕೆ ಸಾಯಿಲ್ಲ? ಕೇಳಿ ಕೇಳಿ. ಧರ್ಮ ಉಳಿಸಿದ್ದು, ಧರ್ಮ ಒಂದು ಒಂದು ತಪ್ಪು. ಆಮೇಲೆ ವಿಷದ ಅಡುಗೆಯನ್ನು ಮಾಡಿ ಲಡ್ಡನ್ನು ಕೊಟ್ಟು ತಿನ್ನುವುದಕ್ಕೆ ಯಾರಿಗೆ? ಇವರಿಗೆ. ಯಾರಿಗೆ? ಪಾಂಡವರಿಗೆ. ಅದು ಎರಡನೇ. ಪಾಂಡವರಿಗೆ ಎಲ್ರಿಗೂ ಕೊಡ್ಲಿಲ್ಲ, ಭೀಮನಿಗೆ ಭೀಮನಿಗೆ ಕೊಟ್ಟಿದ್ಯಲ್ವಾ, ಅವ ಸಾಯ್ಲಿಲ್ಲ. ಗುರುಗಳೇ, ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಮತ್ತೆ ವಿಷ ಕುಡಿದವರು ಬದುಕಿಕೊಂಡ ಆ ಪಾಪಿ ಮಗನಿಗೆ ಏನಾದರೂ ಆಗಿದೆ? ಧರ್ಮ ಧರ್ಮ ಹಾಗೆ ಕರ್ಮ. ಕರ್ಮ ಇವನು ತಪ್ಪಾಯ್ತು. ಆಮೇಲೆ ಜೂಜನ್ನು ಆಡಿಸಿದ, ಅದು ಎಷ್ಟು? ಅಲ್ಲಿಗೆ ಒಂದು ತಪ್ಪಾಯ್ತು. ಆಮೇಲೆ ಜೂಜಿಗೆ ಸೀರೆಯನ್ನು ಎಳೆಯಿಸಿದ. ಎಂತ ಮಗು ಜೂಜಿಗೆ ಕರೆದಾಗ ಅವ್ರು ಬಂದದ್ದು ಯಾಕೆ? ಧರ್ಮ ಧರ್ಮ ಅಲ್ಲಿಯೂ ಕೂಡ ಧರ್ಮ. ಆಮೇಲೆ ಧರ್ಮ ಪಾಲಿಸಿದ. ಆಮೇಲೆ ಸೀರೆ ಎಳಿಸಿದ ತುಂಬಿದಂತ ಸಭೆಯಲ್ಲಿ. ಗುರುಗಳೇ, ಅದು ಆಗಿದಂತ ಕೇಳಬೇಡಿ, ಎಳ್ತಿದ್ದಾನಂತ ಕೇಳಿ. ಅದು ನಡೆದಿದ ಪ್ರಚಾರ ಹೇಗೆ? ದ್ರೌಪದಿ ವಸ್ತ್ರಾಪಹಾರ ಅಂತ ಕೂಡ್ಲಿಲ್ಲ. ಪ್ರಚಾರ ದ್ರೌಪದಿ ವಸ್ತ್ರಾಪಹಾರ ಧರ್ಮ ಉಳಿಸಿದೆ. ಆಗಲಿಲ್ಲ. ಧರ್ಮ ಉಳಿಸಿದೆ. ಅಲ್ಲಿಗೆ ತಪ್ಪು ಎಷ್ಟಾಯ್ತು? ಒಂದು ತಪ್ಪಾಯ್ತು. ಒಂದು ತಪ್ಪು. ಅಗ್ರಜ, ನೀನು ಲೆಕ್ಕದಲ್ಲಿ ಬಾರಿ ಹಿಂದೆ ಇದೆಯಾ? ಯಾಕೆ? ಇಲ್ಲದಿದ್ರೆ ಇಷ್ಟು ಹೇಳಿದ್ದೇನೆ, ಒಂದು 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 ಅಂತ ಹೇಳ್ತಾ ಇದ್ದೀಯಲ್ಲ. ಎಷ್ಟು ತಪ್ಪು ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ. ಈಗ ಭೂಮಿಗೆ ಬೇಕಾಗಿ ಹೋರಾಡಿದ್ದೇನೆ. ನೀವು ಬಂದ ಮೇಲೆ ಅವ ಮಾತಾಡಬಾರ್ದು, ನೀವು ಮಾತಾಡ್ಬಾರ್ದು. ನೀನೀಗ ಅಲ್ಲಿ ಬದಿಯಲ್ಲಿ ನಿಂತ್ಕೊ. ಯಾಕೆ? ಬದಿಯಲ್ಲಿ ನಿಂತ್ಕೊ. ಯಾಕೆ? ಇನ್ನು ಮುಂದೆ ನಾವು ನಿರುತ ಅಂತ ಅನ್ಯಾಯದ ಅಣ್ಣ, ನಿಮ್ಮ ಎದುರಿನಲ್ಲೇ ಇನ್ನು ಮುಂದೆ ಧರ್ಮ ಯುದ್ಧ ನಡೆಯಿತು. ಧರ್ಮ ಯುದ್ಧ ಆಗಬೇಕು. ಅದಕ್ಕೆ ಇಬ್ಬರಿಗೂ ಗುರುಗಳು ನೀವೇ. ಗುರುಗಳು ನೀವು. ಗದಾ ಯುದ್ಧಕ್ಕೆ ಇಬ್ಬರಿಗೂ ಗುರುಗಳು ನಾನೇ. ನೀವು ಅಧ್ಯಕ್ಷ ಪೀಠ. ನಾನು ಇಬ್ಬರು ಕೂಡ ನನ್ನ ಶಿಷ್ಯರು. ನಿಬಂಧನೆಯ ಪ್ರಕಾರದಲ್ಲಿ ದೂರ ಇದ್ದಾಗಬೇಕು. ಹೌದು, ಹೇಳಿ ನಿಬಂಧನೆ. ಗೌರವನಿಗೆ ಕಟಿಗಿಂದ ಕೆಳಗೆ ಹೊಡೆಯವ. ಓ ಭೀಮ, ಗೌರವ ಸೊಡೆಗೆ ಹೊಡಿ. ಹೊಡಿ ಹೊಡಿ. ಅವನ ನಾಲಿಗೆ ಸರಿ ಮಗುಚುವುದಿಲ್ಲ. ಅವನಿಗೆ ಸಿಕ್ಕಿಕೊಂಡೇ ಸಾಯುವುದು. ಗಂಟಲಲ್ಲಿ ಸ್ವಲ್ಪ ಸಿಕ್ಕಿ ಉಂಟು. ಹೊಡಿಬಾರ್ದು, ಹೊಡಿಬಾರ್ದು. ಕೆರೆತ ಉಂಟಾದ ಹಾಗೆ ಭೀಮನಿಗೆ ತಲೆಗೆ ಹೊಡಿಬಾರ್ದು. ಬಂಧನ ಗೊತ್ತುಂಟಲ್ಲ. ಗೊತ್ತಾಯ್ತಲ್ಲ? ಅಧ್ಯಕ್ಷ ಪೀಠ ನಿಮಗೆ. ನನ್ನ ತೀರ್ಥ ಪೀಠ ನಿಮ್ಮ ಕೈಯಲ್ಲಿ ಇದೆ. ಇದು ಬೇಕು. ಈಗ ಬೇಡ. ನಿಮ್ಮ ಎದುರಿನಲ್ಲೇ ಧರ್ಮ ಇದೆ. ನೀನಲ್ಲಿ ಕೂತು ಮಾತಾಡಿದ್ರೆ ಆಯ್ತಪ್ಪ. ನಿಮ್ಮ ಕಣ್ಣು ಮುಂದೆ ಸದಾ ಇದ್ದ ಆಶೀರ್ವಾದ ಮಾಡಿ. ಜಯಸ್ಸಾಗಲಿ ಮಗನ, ಎಲ್ಲರನ್ನು ಪಟ್ಟು ಮಾಡ್ತೀನಿ. ನಿನ್ನ ಮಾತು ಕೇಳಿ ನೀರಿನ ಒಳಗೆ ಬೆವರಿದೆ ನನಗೆ. ನೀರಿನಲ್ಲಿ ಕುಳಿತರೆ ಯಾರು ನೀರು ನಾಯಿಯಾಗಿ ನೀನು ಕುಳಿತುಕೊಂಡಿದ್ಯಲ್ಲ, ಏ ಕುರುಡನ ಮಗನೇ, ನಿನ್ನ ಪರಾಕ್ರಮ ಎಲ್ಲಿ ಹೋಯಿತು? ಅಷ್ಟು ಪೌರುಷ ಉಂಟಂತಾದ್ರೆ ತೋರಿಸಿಕೊಂಡು ಅದು ಊಟ ಅಂತ ತಿಳಿಬೇಡ.
ಅದು ಕನಸಿನಲ್ಲಿ ಮಂಡಿಗೆ ಮೆದ್ದ ಹಾಗೆ. ಯಾಕೆ? ಅವರವರನ್ನು ಕೊಲ್ಲುವುದಕ್ಕೆ ನನಗೆ ಸಾಧ್ಯ ಇಲ್ಲ. ಯಾಕೆ? ನೀನು ಊಟ ಮಾಡದಿದ್ರೆ ನಿನಗೆ ಏನು ಆಗುವುದಿಲ್ಲ. ಭೀಮ ಯಾವುದರಲ್ಲಿ ನಿಪುಣ ಅಂತ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಊಟದಲ್ಲಿ ನಿಪುಣ. ಏನು ನೀನು ಕಡಿಮೆಯ ಊಟದಲ್ಲಿ? ನಿನ್ನಷ್ಟಲ್ಲ, ಮತ್ತೆ ಕೇಳಿದ್ದೇವೆ ನಾವು, ಹೆಚ್ಚಿಗೆ ಕೇಳಿದ್ದೇವೆ. ಒಂದು ಕಾಲಕ್ಕೆ ನೀವು ಭಿಕ್ಷೆ ಬೇಡಿ ಬದುಕಿದ್ದಲ್ವಾ ಬ್ರಾಹ್ಮಣ ವೇಷದಲ್ಲಿ? ಭಿಕ್ಷೆ ಬೇಡಿ ತನ್ನ ಅನ್ನದಲ್ಲಿ ಏನು ಬೇಕಾದ್ರೆ ಮಾಡ್ತೇವೆ. ಬೇಡ, ಹೇಳುವುದನ್ನು ಕೇಳು. ಭಿಕ್ಷೆ ಬೇಡಿ ತನ್ನ ಅನ್ನದಲ್ಲಿ 2 ಪಾಲು, 1 ಪಾಲು ನಿನಗೆ ಒಬ್ಬನಿಗೆ, ಉಳಿದ 1 ಪಾಲು ಉಳಿದ 4 ಮಂದಿಗಳಿಗೆ. ಹೌದು, ಏನಾಯ್ತು? 4 ಮಂದಿಗಳು ತಿನ್ನುವ ಅನ್ನವನ್ನು ಒಬ್ಬನೇ ತಿನ್ನುವವ ನೀನು. ಅದು ಕೂಡ ಹೇಗೆ? ನಿನಗೆ ಎಷ್ಟು ಬಡಿಸಿದ್ರು ಸಾಕಾಗುದಿಲ್ಲ. ಅದು ಪ್ರೀತಿಯಿಂದ ಬಡಿಸುದು. ನನಗೆ ಪ್ರೀತಿಯಿಂದ ಹೊಟ್ಟೆವಾಕ ಮೃಗೋದರ ಅಂತ ಹೆಸರು, ತೋಳದ ಹಾಗೆ ಉದರವನ್ನು ಹೊಂದಿದವ ನೀನು. ಬಕಾಸುರ ವಧ ಪ್ರಕರಣದಲ್ಲಿ ಅವನಿಗೆ ಮೀಸಲಾದಂತಹ ಪಂಡಿಯನ್ನವನ್ನು ತಿನ್ನವ ನೀನು. ನಿನಗೆ ಪಾಯಸವೂ ಬೇಕು, ಹೋಳಿಗೆಯೂ ಬೇಕು, ಮತ್ತೆ ಯಾವ ಭಕ್ಷ್ಯ ಇದ್ರೂ ಸಾಕಾಗುದಿಲ್ಲ. ಪಾಯಸ ಇಷ್ಟು ತಿಂತಿ, ಮೊಸರಿನಲ್ಲಿ ಉಣ್ತಿ. ಅಂತ ಪಾಪಿಷ್ಟನನ್ನು ಕೊಂದಿದ್ದೇನೆ ನಾನು. ಯಾರನ್ನು? ಆ ಬಕಾಸುರನನ್ನು. ಮಗನೇ, ಪಂಡಿಯ ಅನ್ನವನ್ನು ಉಂಡ ಹಾಗೆ ಅಂತ ಭಾವಿಸಿದ್ಯಾ? ಇವತ್ತಿನ ಯುದ್ಧದಲ್ಲಿ ನಿನ್ನ ಪರಾಕ್ರಮದ ತೋಟವನ್ನು ನಮ್ಮ ಭೀಮ ಬಿದ್ದರೂ ಚಂದ, ಎದ್ದರೂ ಚಂದ, ಮಲಗಿದರೂ ಚಂದ. ನನ್ನ ಬಹುದಿವಸದ ಕನಸು ಇವತ್ತಿಗೆ ನನಸಾಗಿದೆ. ಈ ಸಂತೋಷದ ವಿಚಾರವನ್ನು ನಮ್ಮವರಲ್ಲಿ ಹೇಳಬೇಕು, ಕರೆದು ಹೇಳಬೇಕು. ಮತ್ತಧಿಕ ಸಂತೋಷದುಪ್ಪಿನಲ್ಲಿ ಭೀಮ ಬಿದ್ದ ಚಂದವನ್ನು ನಮ್ಮವರು ನೋಡಬೇಕು. ದುಶ್ಯಾಸನ, ಕರುಣ, ನಮ್ಮವರು ಯಾರೆಲ್ಲ ಇದ್ದಾರೋ ಎಲ್ಲವರು ಬನ್ನಿ. ಯಾರನ್ನು ಕೊಲ್ಲಬೇಕು ಎಂಬ ಹಾಗೆ ನಾವು ಹಂಬಲಿಸ್ತಾ ಇದ್ದೆವು. ಅಂತಹ ಭೀಮ ಈಗ ಬಿದ್ದಿದ್ದಾನೆ. ಭೀಮ ಬಿದ್ದ ಚಂದವನ್ನು ಎಲ್ಲರೂ ಬನ್ನಿ ನೋಡಿ. ಯಾರಲ್ಲಿ ಸೇವಕರು ಬಂಗಾರದ ಬಟ್ಟಲಿನಲ್ಲಿ ಹಾರನ್ನು ತನ್ನಿ. ವೈರಿಗಳು ಸಾಯುವಾಗ ಸಂತೋಷ ಹೆಚ್ಚಾಯಿತು. ನನ್ನನ್ನೇ ನಾನು ಮರೆತು ಬಿಟ್ಟೆ. ಯಾರನ್ನೆಲ್ಲ ಕರೆದು ಭೀಮ ಬಿದ್ದ ಚಂದವನ್ನು ವರ್ಣಿಸಬೇಕು ಅಂತ ನಾನು ಭಾವಿಸಿದ್ದೇನೋ ಅಂತವರು ಯಾರೂ ಇಲ್ಲ. ದುಶ್ಯಾಸನನೋ, ಕರ್ಣನೋ, ಉಳಿದಂತಹ ನನ್ನ ತಮ್ಮಂದಿರು ಎಲ್ಲವರು ನನಗಾಗಿ ಅಳೆದಿದ್ದಾರೆ. ಬಂಗಾರದ ಬಟ್ಟಲಲ್ಲಿ ಹಾಲನ್ನು ಕೊಡುವಂತಹ ಸೇವಕರು ಕೌರವನಿಗೆ ಬೇಕಾಗಿ ಅಳಿದು ಹೋಗಿದ್ದಾರೆ. ಎಲ್ಲರನ್ನು ಕಳೆಕೊಂಡಿದ್ದೇನೆ. ಹಾಗಿದ್ರೆ ಕರೆದರೆ ಅವರು ಬರ್ತಾರೆ ಹೇಳಿ ಪ್ರತ್ಯಕ್ಷವಾಗಿ ಅವರಿಗೆ ಸಂತೋಷವನ್ನು ಕೊಡುವಂತಹ ಯೋಗ ಈ ಕೌರವನಿಗಿಲ್ಲ. ಪ್ರತ್ಯಕ್ಷವಾಗಿ ಕೊಡದೆ ಹೋದರೆ ಏನು, ಪರೋಕ್ಷವಾಗಿ ಅವರಿಗೆ ಕೊಡಬಹುದಲ್ಲ. ಹೇಗೆ ವಿರೋಧಿಗಳ ಹೃದಯದಲ್ಲಿ ರೋಷವನ್ನು ಹುಟ್ಟಿಸಬೇಕು, ಅವರ ಹೃದಯದಲ್ಲಿ ಮತ್ಸರವನ್ನು ಹುಟ್ಟಿಸಬೇಕು. ಅದು ಹುಟ್ಟಬೇಕು ಅಂತಾದ್ರೆ, ದುಃಖ ಹುಟ್ಟಬೇಕು ಅಂತಾದ್ರೆ ಭೀಮ ಬಿದ್ದಂತಹ ದೃಶ್ಯವನ್ನು ಪ್ರಚಾರಿಸಿ ಮಾತಾಡಬೇಕು. ಯಾರಲ್ಲಿ? ಪಾಂಡವರು ಧರ್ಮರಾಯ
ಅರ್ಜುನ ನೋಡ ಧರ್ಮರಾಯ, ನೀನು ನೋಡು. ನಿನಗೆ ನೋಡುವ ಅಭ್ಯಾಸ ಇಲ್ಲದೆ ಹೋದ್ರು ಈ ಅರ್ಜುನನಿಗೆ ಒಳ್ಳೆ ಅಭ್ಯಾಸ ಉಂಟು. ಇವ ಎಲ್ಲಿಯೆಲ್ಲ ನೋಡ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಭೂಲೋಕ ಮಾತ್ರ ಅಲ್ಲ, ಪಾತಾಳದಲ್ಲಿಯೂ ನೋಡ್ತಾನೆ, ಇವ ಸ್ವರ್ಗಲೋಕದಲ್ಲಿಯೂ ನೋಡ್ತಾನೆ. ಅಲ್ಲಿ ಎಲ್ಲ ನೋಡುವುದನ್ನು ಸ್ವಲ್ಪ ಕಡಿಮೆ ಮಾಡು. ಇಲ್ಲಿ ನೋಡು. ನಗ್ನ ಸಹೋದರರೇ, ನಿಮಗೆ ನೋಡುವ ಅಭ್ಯಾಸ ಉಂಟಾ? ಅಭ್ಯಾಸ ಇಲ್ಲದಿದ್ದರೆ ಇವರಲ್ಲಿ ಕಲಿಯಿರಿ. ಇವರಿಬ್ಬರು ಒಳ್ಳೆ ನೋಡ್ತಾರೆ. ಈಗ ನೋಡಬೇಕಾದದ್ದೇನು? ಆ ಭೀಮಸೇನ ಬಿದ್ದ ಚಂದ. ಎಷ್ಟು ಚಂದದಲ್ಲಿ ಬಿದ್ದಿದ್ದಾನೆ. ಇಷ್ಟು ಚಂದದಲ್ಲಿ ಬೀಳುವುದಕ್ಕೆ ಯಾರಿಗಾದರೂ ಸಾಧ್ಯವಾ? ನೋಡಿರಿ, ಧರ್ಮಜ ಅನುಗಣಾದಿಗಳು ಭೀಮಸೇನ ಬಿದ್ದಂತಹ ಚಂದ. ಅಯ್ಯೋ, ಇವನ ಮನದಿ ಆನಂದ ಒಬ್ಬನಿಗೆ ಒಂದು ಕಾಲಕ್ಕೆ ಭಾಷೆ ಕೊಟ್ಟಿದ್ದಾರಂತೆ. ಯಾರು ನಿನ್ನನ್ನು ಕಂಡು ತೊಡೆ ತಟ್ಟಿದ್ರು ಅಂತವರ ತೊಡೆ ಮುರಿಯುತ್ತೇವೆ. ಆದರೆ ಏನಾಯ್ತು? ಕನ್ನಡಿಯ ಗಂಟಾಗಿ ಹೋಯಿತು. ಕನ್ನಡಿಯಲ್ಲಿ ಒಂದು ಆಭರಣದ ಗಂಟನ್ನು ನಾವು ಕಾಣ್ತೇವೆ. ಅದನ್ನು ಹಿಡಿಬೇಕು ಅಂತ ಹೋದ್ರೆ ಅದು ಸಿಗ್ತದ? ಕನ್ನಡಿಯ ಗಂಟಾಗಿ ಹೋಯಿತು, ಕೈ ತಪ್ಪಿ ಹೋಯಿತು. ಹಾಗಾಗಿ ಇವನ ಭಾಷೆ ಬಂಜೆಯಾಯಿತು. ಇನ್ನು ಈ ಹೆಣ ಹೆಚ್ಚು ಸಮಯ ಇರಬಾರದು, ವಾಸನೆ ಬರ್ತದೆ. ಇನ್ನು ಕೌರವನಿಗೆ ಅಭಿಷೇಕ ಆಗಬೇಕು. ಇಲ್ಲಿಯವರೆಗೆ ಹಸ್ತಿನಾವತಿ ಅನಭಿಷಿಕ್ತ ದೊರೆ ನಾನು, ಇನ್ನು ಮುಂದೆ ಅಭಿಷಿಕ್ತ ದೊರೆಯಾಗಬೇಕು. ಹಾಗಾಗಿ ಒಂದು ಮಾವಿನ ಮರ ಕಡಿಲಿಕ್ಕೆ ಹೇಳಿ, ಒಂದು 4 ಮಂದಿ ಒಂದು ಚಟ್ಟ ತಯಾರು ಮಾಡಿ, ಆಮೇಲೆ ಹೊರಲಿಕ್ಕೆ ನೀವು ಮಾಡ್ತೀರೋ ಕೆಲಸದವರನ್ನು ಮಾಡ್ತೀರೋ ಗೊತ್ತಿಲ್ಲ, ಅಂತೂ ನಮಗೆ ಒಂದು ಸ್ಥಳ ಶುದ್ಧ ಆಗಬೇಕು. ಓಯ್, ಇವರಲ್ಲಿ ಮಾತಾಡಿದ್ರೆ ನಮ್ಮ ಗಂಟಲೇ ಹದ್ದು ಹೋದಿತ್ತು. ಒಂದರದ್ದು ಸ್ಪಂದನವೇ ಇಲ್ಲ. ಯಾಕೆ? ಎಲ್ಲವರು ದುಃಖದಲ್ಲಿ ಮುಳುಗಿದ್ದಾರೆ. ಇವರಲ್ಲಿ ನಾನು ಮಾತಾಡಿದ್ರೆ ನಮಗೆ ಏನು ಲಾಭ ಆಗಲಿಕ್ಕಿಲ್ಲ. ಲಾಭ ಆಗಬೇಕು ಅಂತಾದರೆ ಒಬ್ಬರಿದ್ದಾರೆ, ಅವರಲ್ಲಿ ಅವೈತಾರಲ್ಲ ಶ್ರೀಧರ, ತಿಳಿಯೋದಾ? Ganga
ಸುಮ್ಮನೆ ಕುಂತಹ ಒಂದು ಚಂದ ನೋಡಿ. ಕಪಟ ನಾಟಕ ರಂಗ. ನಾಟಕವೇ ಯಥಾರ್ಥ ಅಲ್ಲ, ಯಥಾರ್ಥ ಅಲ್ಲದ ನಾಟಕದಲ್ಲಿಯೂ ಇವನ ಕಪಟ. ಇಂತಹ ಕಪಟಿ ಇವ ಅಳ್ತಾ ಒಬ್ಬರನ್ನು ಕೊಲ್ತಾನೆ, ನಗುತ್ತಾ ಒಬ್ಬರನ್ನು ಬದುಕಿಸ್ತಾನೆ. ತಪ್ಪಿದ್ರೆ ನಗುತ್ತಾ ಮತ್ತೊಬ್ಬರನ್ನು ಕೊಲ್ತಾನೆ, ಅಳ್ತಾ ಇನ್ನೊಬ್ಬರನ್ನು ಬದುಕಿಸ್ತಾನೆ. ಯಾವಾಗ ಏನು ಮಾಡ್ತಾರಂತ ಹೇಳಲಿಕ್ಕಾಗುದಿಲ್ಲ. ಒಂದು ವೃಕ್ಷದ ಬೇರು ಕೆಳಗಿರಬೇಕು, ಇವ ಬೇರು ಮೇಲೆ ಶಾಖೆ ಕೆಳಗೆ ಅಂತ ಹೇಳುವ ಜಾಸ್ತಿ. ಆಡಿಕೊಳ್ತಾನೆ, ನೋಡಿಕೊಳ್ತಾನೆ, ಕೂತುಕೊಳ್ತಾನೆ, ಮಲಗಿದಲ್ಲಿಯೂ ಕೊಲ್ತಾನೆ. ಈ ಸಲ ಕೊಂದದ್ದು ಹೀಗೆ ಮಾಡ್ತಿದ್ದ ನಾನು ಗ್ರಹಿಸಿ. ಕಪಟ ನಾಟಕ ರಂಗ. ಏನು ಕುಪಿತ ನೋಡು ನಿನ್ನ ಅಂಗ. ಅವತ್ತು ಕುಮಾರನ ಮನೆಯಲ್ಲಿ ಹೇಳಿದಂಥದ್ದು ಮಮ ಪ್ರಾಣೋ ಹಿ ಪಾಂಡವಾಹ. ತೀರ್ಥಗಳಲ್ಲಿ ಗಂಗೆ, ವೃಕ್ಷಗಳಲ್ಲಿ ಅಶ್ವತ್ಥ, ಋಷಿಗಳಲ್ಲಿ ಕಪಿಲ, ತೇನುಗಳಲ್ಲಿ ಕಪಿಲ, ಹಾಗೆ ಪಾಂಡವರಲ್ಲಿ ನಾನೇ ಅರ್ಜುನ, ಪಂಚಪಾಂಡವರಲ್ಲಿ ನಾನು ಅರ್ಜುನ. ಪಂಚ ಪಾಂಡವರನ್ನು ಪಂಚ ಪ್ರಾಣಗಳಾಗಿ ಕಾಪಾಡ್ತೇನಂತೆ ಎಂಬ ಹಾಗೆ ಮಾತು ಕೊಟ್ಟಿದ್ದೆ. ಆ 5 ಅಂಗಗಳಲ್ಲಿ ಒಂದು ಅಂಗ ಬಿತ್ತಲ್ಲ, ನಿಪುಣ ಭೀಮನ ನೋಡು, ನಿನ್ನ ಅಂಗ ಒಂದು ಬಿದ್ದಿದೆ. ಆ 5 ಅಂಗಗಳಲ್ಲಿ ಒಂದು ಅಂಗ ಬಿದ್ದರು ನಿನ್ನ ಅತ್ತೆಗೆ ಕೊಟ್ಟ ಮಾತು ಸುಳ್ಳಾಗುವುದಿಲ್ವ? ನಿನಗೆ ಮಾತಾಡುವ ಚಾಪಲ್ಯ ಬಹಳ ಉಂಟು, ಮಾತಾಡ್ತಿ. ಏನು ಕೆಲಸ ಮಾಡದೆ ಹೋದ್ರು ಬೇಕಾದಷ್ಟು ಮಾತಾಡಿ. ನೋಡಿ ಈಗ ಮಾತಾಡು, ನಿನ್ನ ಚಪಲ ಎಲ್ಲ ನಿಲ್ಲಿಸ್ತೇನೆ ಮಾತನಾಡಿ. ಕೃಷ್ಣ ಕೃಷ್ಣ, ಇದೆಲ್ಲವೂ ಕೌರವ ಪರಿಹಾಸ್ಯದ ಮಾತನಾಡ್ತಾನೆ ಅಂತ ಭಾವಿಸಬೇಡ. ಸ್ವಾಮಿ, ನೀನು ಏನು ಅನ್ನುವುದು ಸಂಧಾನದ ಸಭೆಯಲ್ಲೇ ನಮಗೆ ಗೊತ್ತಾಗಿದೆ. ನಮಗೆ ನಿನ್ನನ್ನು ನೋಡುವುದಕ್ಕೆ ಸಾಧ್ಯವಿಲ್ಲದೆ ಹೋದರೂ ನಿನ್ನ ವಿಶ್ವವಿರಾಟ ರೂಪವನ್ನು ಕಂಡವರು ಹಲವು ಮಂದಿಗಳಿದ್ದಾರೆ. ಸಂಧಾನಕ್ಕೆ ಬಂದಾಗಲೇ ಹೇಳ್ತೇವೆ, ಎಲಮುರ ಅಂತ ಕಲಾಲಿಸು, ಬೆಂಬಲಕ್ಕೆ ಭೂಪರ ನೆರಹಿ ಕುರುಮಂಡಲ
ರಣಕ್ಕೆ ಸಮರಕ್ಕೆ ಸನ್ನದ್ಧರಾಗಿ ಬರಲಿ ಪಾಂಡವರು. ಆ ಸಮಯದಲ್ಲಿ ನಿನ್ನಡಿಯೊಳನ್ನೆಯ ತಲೆಯ ಮೇಲೆ ಸಮರ್ಪಿಸುವೆ. ಆದರೂ ನಿನ್ನ ಗಳುಕೆ ಛಲಕ್ಕಾಗಿ ಹುಟ್ಟಿದ್ದೇನೆ, ಛಲಕ್ಕಾಗಿ ಬೆಳೆದಿದ್ದೇನೆ, ಛಲದಲ್ಲಿ ಅವನಾಗಿ ಸಾಯ್ತೇನೆ. ಕೌರವ ಹೆಮ್ಮರವಾಗಿ ಬೆಳೆದಾಗಿದೆ ಸ್ವಾಮಿ. ಹೆಮ್ಮರವಾಗುವುದಕ್ಕುಂಟೆ. ಇನ್ನೇನಿದ್ರು ಈ ಮರವನ್ನು ನೀನು ತುಂಡು ಮಾಡಬೇಕು ಸ್ವಾಮಿ. ನಿನ್ನ ಕಪಟ ಬೇಡ, ನಿನ್ನ ಕಪಟ ಕೌರವನಲ್ಲಿ ಬೇಡ. ಜಗತ್ತಿನ ಸೂತ್ರಧಾರಿ ನೀನು, ನಾವೆಲ್ಲರೂ ಪಾತ್ರಧಾರಿಗಳು. ನೀನು ಆಡಿಸಿದ ಹಾಗೆ ನಾವು ಆಡಬೇಕಲ್ಲದೆ ನಮ್ಮ ಸ್ವಂತ ಏನೂ ಇಲ್ಲ ಸ್ವಾಮಿ. ಈ ಲೋಕದಲ್ಲಿ ಯಾರು ಉಳಿಯಬೇಕು, ಯಾರು ಅಳಿಯಬೇಕನ್ನುವುದನ್ನು ನೀನು ಮೊದಲೇ ತೀರ್ಮಾನ ಮಾಡಿದ್ದಿ. ಪ್ರಪಂಚದಲ್ಲಿರುವ ದುಷ್ಟ ಕ್ಷತ್ರಿಯರನ್ನೆಲ್ಲ ಒಂದೇ ಕ್ಷೇತ್ರದಲ್ಲಿ ಕಲೆ ಹಾಕಿ ಪಂಚಪಾಂಡವರನ್ನು ಕೈಯಾಯುಧಗಳನ್ನಾಗಿ ಮಾಡಿ ಅವರನ್ನು ಕೊಲ್ಲಿಸುವ ಉದ್ದೇಶ ನಿನ್ನದ್ದು. ಕೆಟ್ಟವರು ಕೌರವರಲ್ಲಿ ಮಾತ್ರ ಇರುವುದಲ್ಲ, ಪಾಂಡವರಲ್ಲಿಯೂ ಇದ್ದಾರೆ. ದ್ರುಪದನಂತಹ ಕೆಟ್ಟವರಿದ್ದಾರೆ. ಅವರನ್ನೆಲ್ಲ ಕೊಲ್ಲಿಸುವಂತಹ ಉದ್ದೇಶದಿಂದಲೇ ಮಹಾಭಾರತ ಸಂಗ್ರಾಮವನ್ನು ನೀನು ನಿರ್ಣಯ ಮಾಡಿದವ. ನಿನ್ನ ನಿರ್ದೇಶನದ ಹಾಗೆ ಕುರುಕ್ಷೇತ್ರ ಯುದ್ಧ ನಡೆಯುತ್ತಾ ಇದೆ ಪ್ರಭು. 99 ಮಂದಿ ತಮ್ಮಂದಿರನ್ನು ಕಳ್ಕೊಂಡಿದ್ದೇನೆ. ನನ್ನ ಅಜ್ಜನನ್ನು ಕಳ್ಕೊಂಡೆ, ಗುರುಗಳನ್ನು ಕಳ್ಕೊಂಡೆ, ಸೋದರರನ್ನು ಕಳ್ಕೊಂಡೆ, ನನ್ನ ಮಿತ್ರನನ್ನು ಕಳ್ಕೊಂಡೆ. ಹೆಚ್ಚೇನು ಭಾರತ ರತ್ನ ಅಂತ ಬಿರುದನ್ನು ಪಡೆದ ಅಭಿಮನ್ಯುವನ್ನು ನಾವು ಕೊಂದವರು ಪ್ರಭು. ಹಾಗಿದ್ರೆ ಯಾರೆಲ್ಲ ಸಾಯಬೇಕು ಅಂತ ನೀನು ನಿಶ್ಚಯ ಮಾಡಿದ್ಯೋ ಅವರೆಲ್ಲರೂ ಸತ್ತಿದ್ದಾರೆ. ಗದಾಯುದ್ಧದಲ್ಲಿ ಕೌರವ ಬದುಕಬೇಕಾದವನಲ್ಲ, ಭೀಮ ಬದುಕಬೇಕು. ಪಂಚಪಾಂಡವರು ಸ್ಥಾಯಿಯಾಗಿ ಉಳಿಯಬೇಕು. ನಿನ್ನ ನಿರ್ದೇಶನದಲ್ಲಿ ಕೌರವನೇ ಸಾಯಬೇಕು. ಹಾಗಿದ್ರೆ ಭೀಮನನ್ನು ಬೀಳಿಸಿದ್ದಿ, ಕೌರವರನ್ನು ನಿಲ್ಲಿಸಿದ್ದಿ. ಯಾಕೆ ಸ್ವಾಮಿ ಕಪಟ? ಬೇಡ, ನಿನ್ನ ನಾಟಕ ರಂಗ ಸಾಕು ಮಾಡು. ಈ ರಂಗದಲ್ಲೇ ಬದುಕಬೇಕಾದವರೇ ಬದುಕಬೇಕು, ಸಾಯಬೇಕಾದವರೇ ಸಾಯಬೇಕು. ನಿನ್ನ ಅಂಗವಾದ ಭೀಮ ಬಿದ್ದಿದ್ದಾನೆ, ಎಬ್ಬಿಸು. ಧರ್ಮಕ್ಷೇತ್ರದಲ್ಲಿ ಧರ್ಮವನ್ನು ಉಳಿಸು ಪ್ರಭು. ನಾಟಕ ಬಿಡು ಬಿಡು. ತುಂಬಿದಂತಹ ಸಭೆಯಲ್ಲಿ ನನ್ನ ಮಡದಿಯಾದ ಪಾಂಚಾಲೆಯ ಸೆರಗಿಗೆ ಕೈ ಹಾಕಿದವ ನೀನು. ಅದಕ್ಕಾಗಿ ಆ ಕೈಯ ಬಿಸಿಲಿನ ಮತ್ತೇನು ಹೇಳಿದ್ವಿ? ಸಭೆ ಅಂದು ನನ್ನ ಮಡದಿಯಾದ ಪಾಂಚಾಲೆಯನ್ನು ತೊಡೆಯನ್ನು ತಟ್ಟಿ ತೊಡೆಯನ್ನು ಹೆಂಡತಿಯಪ್ಪ ಪಾಪಿ ಅಂತ ತೊಡೆಯ ನಿನ್ನ ಯಾಕೆ ನಿನಗೆ ಇದು ನಿನ್ನ ತಲೆಗೆ ಶೋಭೆ ಅಲ್ಲ. ಅದಕ್ಕಾಗಿ ಕಿರೀಟವನ್ನು ಕಾಲಿನಿಂದ